ತಾಲೂಕಿನಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡಲು ಡಿ ಸುಧಾಕರ್ ಅವರಿಗೆ ಯಾವುದೇ ನೈತಿಕತೆ ಇಲ್ಲ ಎಂದು ಕ್ಷೇತ್ರದ ಶಾಸಕಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿನ ಹುಳಿಯಾರ್ ರಸ್ತೆಯಲ್ಲಿರುವ ನಗರದ ಶಾಸಕರ ಕಾರ್ಯಾಲಯದಲ್ಲಿ ನಗರಕ್ಕೆ ವಸತಿ ಸಚಿವ ಸೋಮಣ್ಣ ಪ್ರವಾಸ ಕೈಗೊಂಡಿರುವ ಕುರಿತಂತೆ ವಸತಿ ಯೋಜನೆ ಕಾರ್ಯಕ್ರಮದ ಬಗ್ಗೆ ಶನಿವಾರ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಲಂ ಬೋರ್ಡ್ ವತಿಯಿಂದ 477 ಮತ್ತು 988 ಮನೆಗಳ ನಿರ್ಮಾಣ ಆಗಲಿವೆ. ವಾಜಪೇಯಿ ವಸತಿ ಯೋಜನೆ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆಗಳ ಮೂಲಕ 76 ಮತ್ತು 24 ಮನೆಗಳ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಮೇ 10ರಂದು ಮಂಗಳವಾರ ವಸತಿ ಸಚಿವ ವಿ ಸೋಮಣ್ಣ ನಗರಕ್ಕೆ ಆಗಮಿಸಲಿದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ G+2 ಮಾದರಿಯ 624 ಹಾಗೂ 1248 ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ ಎಂದು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಮಾಹಿತಿ ನೀಡಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಈಗಾಗಲೇ ಮಂಜೂರಾದ 4448 ಅಲೆಮಾರಿ ಜನಾಂಗಕ್ಕೆ ಮನೆಗಳ ಜೊತೆಗೆ ಹೆಚ್ಚುವರಿಯಾಗಿ 845 ಮನೆಗಳಿಗೆ ಇದೇ ಸಂದರ್ಭದಲ್ಲಿ ಹಕ್ಕುಪತ್ರ, ಬಸವ ವಸತಿ ಹಾಗೂ ಅಂಬೇಡ್ಕರ್ ವಸತಿ ಯೋಜನೆಗಳ ಅಡಿಯಲ್ಲಿ ಗ್ರಾಮಾಂತರಕ್ಕೆ 1200 ಮಂಜೂರಾತಿ ಹಾಗೂ ಹೆಚ್ಚುವರಿ ಬೇಡಿಕೆಯಾಗಿ 1000 ಮನೆಗಳಿಗೆ ಮನವಿ ಮಾಡಲಾಗುವುದು ಎಂದರಲ್ಲದೆ, ಜವಾಬ್ದಾರಿಯುತ ಶಾಸಕಿಯಾಗಿ ನನ್ನ ಮತದಾನರ ಋಣ ತೀರಿಸಲು ನಮ್ಮ ಸರ್ಕಾರದಿಂದ 8 ಕೋಟಿ ರೂಪಾಯಿ ವೆಚ್ಚದ ಸಾರಿಗೆ ಡಿಪೋ ಮಂಜೂರು, 25 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆ, ಮಿನಿ ವಿಧಾನಸೌಧಕ್ಕೆ 15 ಕೋಟಿ, ಧರ್ಮಪುರ ಕೆರೆಗೆ ನೀರು ಹರಿಸಲು 90 ಕೋಟಿ ಸೇರಿದಂತೆ ನಗರ ಜನತೆಯ ಅನುಕೂಲಕ್ಕೆ ಯುಜಿಡಿಗೆ 206 ಕೋಟಿ ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಮಂಜೂರು ಮಾಡಲಾಗುವುದು ಎಂದು ತಿಳಿಸಿದರು. ಇವೆಲ್ಲವೂ ಸಹ ನಮ್ಮ ಬಿಜೆಪಿ ಸರ್ಕಾರದ ಸಾಧನೆಯಾಗಿದೆ. ಆದ್ದರಿಂದ ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಟೀಕೆ ಮಾಡಲು ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಡಿ ಸುಧಾಕರ್ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಅವರು 10 ವರ್ಷಗಳ ಕಾಲ ಶಾಸಕರಾಗಿ, ಸಚಿವರಾಗಿ ಯಾವ ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಜನಪರವಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದರೆ ಜನರೇ ಅವರನ್ನು ಆಯ್ಕೆ ಮಾಡುತ್ತಿದ್ದರು ಎಂದರು. ಜನರ ಮುಂದೆ ಸುಳ್ಳು ಹೇಳಿ ನಾಟಕ ಮಾಡಿದರೆ ಅದು ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲವೇ? ಮಹಿಳಾ ಶಾಸಕಿಯಾಗಿ ನನ್ನ ಅಲ್ಪ ಅವಧಿಯಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಇಡೀ ರಾಜಕೀಯ ಜೀವನದಲ್ಲೇ ಮಾಡಿಲ್ಲ. ಈ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರುವ ನಂಬಿಕೆ, ವಿಶ್ವಾಸವನ್ನು ನೋಡಿ ಅಸೂಯೆಯಿಂದ ಮಾಜಿ ಶಾಸಕರು, ಸಚಿವರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಮತದಾರರ ಮುಂದೆ ಅವರ ನಾಟಕ ನಡೆಯದು ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಕೇಶವಮೂರ್ತಿ, ಮಾಜಿ ಅಧ್ಯಕ್ಷರಾದ ಟಿ ಚಂದ್ರಶೇಖರ್, ನಗರಸಭಾ ಸದಸ್ಯರಾದ ಮಹೇಶ್ ಪಲ್ಲವ, ಡಿ ಸಣ್ಣಪ್ಪ, ಗಣೇಶ್ ಕದ್ರು, ಮಾಜಿ ಸದಸ್ಯ ಬಿಕೆ ಕರಿಯಪ್ಪ, ಚಿರಂಜೀವಿ ಕೆ, ಪಿ ಶ್ರೀನಿವಾಸ್, ನಿತ್ಯಾನಂದ ಯಾದವ್, ಓಂಕಾರ್, ಶೋಭಾ, ಸರವಣ, ಘಾಟ್ ರವಿ, ಕೃಷ್ಣಮೂರ್ತಿ, ರಾಜಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಅಂದ್ರೆ ಮತ್ತೆ ಸಿಟ್ಟು ಮಾಡ್ಕೊಳ್ತಾರೆ MLA ಅವ್ರು ಕೋಪವಾಗಿ ಮಾತಾಡಿದ್ರು ಅಂತ. ಅದಕ್ಕೆ ತಾಳ್ಮೆಯಿಂದ ಇದ್ದು ಬಿಡೋಣ, ನನ್ನ ಕೆಲಸ ನಾನು ಮಾಡೋಣ ಅಂತ ಕೆಲವು ಉತ್ತರ ಕೊಡೋದಿಲ್ಲ. ಒಂದು ಮತ್ತೆ ಯಾಕೆ ಹಿಂದೆ ಇದ್ದಂಥ ಯಾವ ಶಾಸಕರು ಯಾಕೆ ಯೋಚನೆ ಮಾಡಲಿಲ್ಲ ಧರ್ಮಪುರ ಕೆರೆಗೆ ನೀರು ತರಬೇಕು ಅಂತ? ಅದು ಜೋಗನಹಳ್ಳಿಯವ್ರಿಗೆ ಅನುಕೂಲ ಆಗದೆ ಇರ್ಬೋದು, ಐಮಂಗ್ಲದವ್ರಿಗೆ ಅನುಕೂಲ ಆಗದೆ ಇರ್ಬೋದು, ಆದರೆ ವಿವಿಪುರದವ್ರಿಗೆ ಅನುಕೂಲ ಆಗದೆ ಇರ್ಬೋದು ಧರ್ಮಪುರಕ್ಕಾಗೋ ಕೆಲಸ. ಆದರೆ ಶಾಸಕರಾಗಿ ನೀವೆಲ್ಲ ಸೇರಿಸಿ ಒಟ್ಟಾಕಿರೋದಕ್ಕೆ ಇಲ್ಲಿ ಶಾಸಕರಾಗಿ ನಾನು ನಿಂತಿರೋದು, ಹೌದಲ್ಲ? ಒಂದು ಭಾಗದವರೇ ಓಟ್ ಹಾಕಿದ್ರೆ ಗೆಲ್ಲಲ್ಲ. ಎಲ್ಲ ಭಾಗದವರು ಸ್ವಲ್ಪ ಒಂದು ಕಡೆ ಜಾಸ್ತಿ ಹಾಕಿರಬೇಕು, ಒಂದು ಕಡೆ ಸ್ವಲ್ಪ ಕಡಿಮೆ ಹಾಕಿರಬಹುದು, ಆದರೂ ಅವರೆಲ್ಲ ಓಟ್ ಹಾಕಿರೋದಕ್ಕೆ ಇಲ್ಲಿ ಶಾಸಕರಾಗಿ ನಿಂತಿರೋದು. ಹಾಗಾಗಿ ನಮ್ಮ ತಾಲೂಕಿನ ಪ್ರಮುಖವಾದಂಥ ಕೆಲಸಗಳ ಕಡೆ ಗಮನ ಕೊಟ್ಟಿರೋದು. ಅದು ಡಿಪೋ 10 ವರ್ಷದಿಂದ ಯಾಕೆ ಯೋಚನೆ ಮಾಡಿರಲಿಲ್ಲ ಹಿಂದೆ? ಇವತ್ತು ಡಿಪೋ ಹೆಂಗೆ ಸ್ಯಾಂಕ್ಷನ್ ಆಯಿತು? 6 ಕೋಟಿ ರೂಪಾಯಿ ಸರ್ಕಾರ ಮಂಜೂರು ಮಾಡಿದೆ. ಯಾಕೆ? ಇಚ್ಛಾಶಕ್ತಿ ಇರಲಿಲ್ಲ ಅನ್ನೋದು ತೋರಿಸುತ್ತೆ. ನಗರ ಭಾಗಕ್ಕೆ UGD ಕೂಡ 208 ಕೋಟಿ ಇದೆ. ಅದನ್ನು ಈ ತಿಂಗಳಲ್ಲಿ ಅದು ಕೂಡ ನಾನು ಸರ್ಕಾರದಲ್ಲಿ ಅಪ್ರೂವಲ್ ಮಾಡಿಸ್ತಾ ಇದ್ದೀನಿ. ಸೊ ನಗರ ಭಾಗದಲ್ಲಿ ಏನು ಬೇರೆ ನಗರದಲ್ಲಿ UGD ಆಗಿದೆ, ನಮ್ಮ ನಗರಕ್ಕೆ ಇಷ್ಟೊತ್ತಿಗಾಗಲೇ ಆಗಬೇಕಿತ್ತು, ಆಗಿರಲಿಲ್ಲ. ಈಗ ನಾನು ಶಾಸಕರಾದ ಮೇಲೆ ನಾನು ಅದನ್ನು ಕೂಡ ಮಂಜೂರು ಮಾಡಿಸ್ತಾ ಇದ್ದೀನಿ. ಆಸ್ಪತ್ರೆ 25 ಕೋಟಿ ರೂಪಾಯಿ ಒಂದು ಎಲ್ಲ ಫೆಸಿಲಿಟೀಸ್ ಬರುತ್ತೆ. ಅಲ್ಲಿ 9 ಎಕರೆಯಲ್ಲಿ ಅಲ್ಲಿ ಮಾಡ್ತಾ ಇರೋದು. ಅದಕ್ಕೆ ಒಂದಷ್ಟು ಜನ ಆಗ್ತಾರೆ. ಎಷ್ಟು ದೂರ ಮಾಡಿದ್ದಾರೆ, ಟೌನಿಂದ ದೂರದಲ್ಲಿ. ಟೌನಲ್ಲಿ ಜಾಗ ಕೊಡ್ರಪ್ಪ, ನಿಮ್ದು ಯಾವುದಾದ್ರು ಒಂದು 10 ಎಕರೆ ಕೊಡ್ರಿ, ಯಾರಾದರೂ ಮಾಡ್ತೀನಿ. ಎಲ್ಲಿದೆ ಟೌನಲ್ಲಿ ಜಾಗ? ನಾವು ಆಸ್ಪತ್ರೆ ಮಾಡೋಕ್ಕೆ ಇದೆಯಾ ಜಾಗ? ಇಲ್ಲ.
ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಮಾಡಬೇಕು. ಬೆಳೀತಾ ಹೋಗುತ್ತೆ ಟೌನಿಂದ ಈಗ ಆಸ್ಪತ್ರೆ ಮಾಡಿರೋದು 3 ರಿಂದ 4 ಕಿಲೋಮೀಟ್ರ್ ಕೂಡ ಆಗಲ್ಲ, ಹೌದಲ್ಲ? ಅಲ್ಲಿವರೆಗೂ ಬಸ್ ಸಂಚಾರ ಆದರೆ ಸಾರ್ವಜನಿಕರು ಉಪಯೋಗಿಸೋಕೆ ಶುರು ಮಾಡ್ತಾರೆ. ಮಿನಿ ವಿಧಾನಸೌಧ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿಗೂ 10 ಕೋಟಿ ಕೊಟ್ಟಿರೋದು. ನಾನು ಮನವಿ ಮಾಡಿಕೊಂಡೆ ಮುಖ್ಯಮಂತ್ರಿಗಳಿಗೆ, ಏನೋ ಅವ್ರಿಗೆ ತಿಮ್ಮಣ್ಣ ಹೇಳ್ದಂಗೆ ಒಂದು ಸ್ವಲ್ಪ ಅಕ್ರೆ ನನ್ನ ಮೇಲೆ. 10 ಕೋಟಿ 15 ಕೋಟಿ ಕೇಳಿದ್ದಾರೆ ಹಿರಿಯೂರು ಶಾಸಕರು ಅಂತ ಫೈನಾನ್ಸ್ ಅವರು ವಾಪಸ್ ಹಾಕಿದ್ರು ಬಿಲ್, ಇದು ಫೈಲು. ಆದರೆ ಸಿ ಎಮ್ ಅವ್ರು ಸೈನ್ ಹಾಕುವಾಗ ಯಾರು ಕ್ಷೇತ್ರ ಹಿರಿಯೂರು ಮುಂದೆ ಮಾಡಿಬಿಡಪ್ಪ 15 ಕೋಟಿ ಅಂತ 15 ಕೋಟಿ ಸೈನ್. ಅಂದರೆ ನಾವು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ನಮ್ಮ ನಾಯಕರುಗಳು ಕೂಡ ನಮಗೆ ಗೌರವ ಕೊಡ್ತಾರೆ, ನಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ. ಹಾಗಾಗಿ ಅದು 15 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಹಾಗಾಗಿ ಏನೇನು ಸಾಧ್ಯ ಆಗುತ್ತೆ ಪ್ರಾಮಾಣಿಕ ಪ್ರಯತ್ನ ಈ ಕ್ಷೇತ್ರದಲ್ಲಿ ಮಾಡೋಕ್ಕೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಮಂಗಳವಾರ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಬೇಜಾರಾಗೋದೇನು ಕಾರ್ಯಕರ್ತರಿಗೆ ಅಂದರೆ ನಾನು ಗಂಗಾ ಕಲ್ಯಾಣ ಕೊಟ್ಟಿದ್ದೆ, ನಂದಾಗಲಿಲ್ಲ, ನಾನು ಲೋನ್ ಕೊಟ್ಟಿದ್ದೆ, ನಂದಾಗಿಲ್ಲ, ನಾನು ನಿಂಗೆ ಎಷ್ಟು ದುಡ್ದಿದ್ದೀನಕ್ಕ, ನಾನು ನಿಮ್ಮ ಅಪ್ಪಗೂ ದುಡ್ದಿದ್ದೆ, ನಿಮಗೂ ದುಡ್ದೆ, ನಂಗೆ ಲೋನ್ ಕೊಟ್ಟಿಲ್ಲ, ಇದೇ ಬೇಜಾರು ಮಾಡ್ಕೋತಾರೆ. ಲೋನು 10 ಬರುತ್ತೆ, 280 ಹಳ್ಳಿ ಇದೆ, ಯಾರಿಗೆ ಕೊಡೋದು? ಇದು ಈ